ಹಾಯ್, ಎಲ್ಲರಿಗೂ ನಮಸ್ತೆ, ಶುಭೋದಯ. ಸಿಕ್ಕಾಪಟ್ಟೆ ಚಳಿ ಉಂಟು ಮಾತ್ರ ಇವತ್ತು. ಚಳಿಗೆ ನಾಯಿ ಬಿಸಿಲು ಬೀಳುವಲ್ಲಿ ಮಲಗಿದೆ. ಬಲಪೋಯ್ ಇನ್ನು ನಮ್ಮ ಜೊತೆಗೇನು ಬರ್ತದೆ, ಎಲ್ಲಿ ಹೋದ್ರು ಸಹ ನಮ್ಮ ಬೆನ್ನು ಬಿಡುವುದಿಲ್ಲ. ಇದು ನಮ್ಮ ದೇವಸ್ಥಾನ ಧೂಮಾವತಿ, ಜೂಮಾದಿ ಅಂತ ಹೇಳ್ತಾರೆ ತುಳುವಲ್ಲಿ, ಕನ್ನಡದಲ್ಲಿ ಧೂಮಾವತಿ ಅಂತ ಹೇಳ್ತಾರೆ. ಇದು ಮೇಲೆ ಕಡೆ ತೋಟ ಇಂಟರ್ ಶ್ರೀಮಂಗಲ ತೋಟಕ್ಕೆ ಹೋಗೋ ದಾರಿ. ಇದು 2 ವರ್ಷ ಆಯಿತು. ಮಂಗಲ ಸಸಿ ಹಿಂಗಾರ ಬಂದಿದೆ, ಹೂವಲ್ಲಿ ಕಾಣ್ತದೆ. ಇವತ್ತು ನಮ್ಮ ಟ್ಯಾಂಕಿಯಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿದೆ, ಸ್ಟೋರೇಜ್ ಟ್ಯಾಂಕಿಯಲ್ಲಿ. ಕಳೆದು ಸಲ ಮಾಡಿದ್ದು ನಾನು ಸಸಿ ನಡುವ ಮುಂಚೆ ನೀರಿದ್ದೊಂದು ವ್ಯವಸ್ಥೆ ಮಾಡಿಬಿಡುವುದು ಫಸ್ಟಿಗೆ. ಸಸಿ ನಟ್ಟ ಮೇಲೆ ನೀರಿದ್ದ ವ್ಯವಸ್ಥೆ ಮಾಡಿದರೆ ಅದಾಗಲಿಕ್ಕಿಲ್ಲ. ಹಾಗೆ ಇವತ್ತಲ್ಲ ಟ್ಯಾಂಕಿ ನೀರು ಹಾಕಿ ಅಲ್ಲಿಂದ ನಾನು ಪಂಪಲ್ಲಿ ಡ್ರಿಪ್ ಮಾಡಿದ್ದೇನೆ, ಡ್ರಿಪ್ಪಲ್ಲಿ ಬಿಡುವುದು. ನಮ್ಮದು ಫಸ್ಟ್ ಕೊಯ್ಲು ಆಯಿತು, ಇನ್ನು 2ನೇ ಕೊಯ್ಲಿಗೆ 15 ದಿವಸ ಬಾಕಿ ಉಂಟು. ತೆಗಿಸ್ಬೇಕು ಈ ವರ್ಷ. ಫಸಲಿಗೇನು ಕಡಿಮೆ ಇಲ್ಲ, ಫಸಲು ಚೆಂದ ಉಂಟು. ಎಲ್ಲರದ್ದು ಕೊಳೆ ರೋಗಕ್ಕೆ ಹೋಗಿದೆ, ನಂದು ಮಾತ್ರ 2000 ಗಿಡದಲ್ಲಿ ಒಂದು 15 ಗಿಡಕ್ಕೆ ಬಂದಿದೆ ಕೊಳೆ ರೋಗ. ನೋಡಿ ಫಸಲು ಕಾಣ್ತದ. ನಾನು ಹಟ್ಟಿ ಗೊಬ್ಬರ, ಸುಟ್ಟ ಮಣ್ಣು ಮತ್ತು ಸುಣ್ಣ ಹಾಕ್ತೇನೆ ವರ್ಷಕ್ಕೆ 2 ಸಲ. ಮತ್ತು ಗಾರ್ಮೆಂಟ್ ಗೊಬ್ಬರ ಅಂದರೆ ಪೊಟ್ಯಾಶ್ ಹಾಕ್ತೇನೆ ಸ್ವಲ್ಪ ಅಷ್ಟೇ. ಮತ್ತು ಇದ್ದ ಕೆಮಿಕಲ್ ಅದು ಇದೆಲ್ಲ ಆಗುತ್ತೆ. ಮತ್ತು ಹಿಂಗಾರಕ್ಕೆ ಸ್ಪ್ರೇ ಬಿಡ್ತೇನೆ 2 ಸಲ, ಮತ್ತು 3 ಸಲ ಮೈಲ್ತುತ್ತು ಸುಣ್ಣ. ಇದು ಬಾವಿ, ಇದರ ಆ ಕಡೆ ರೋಡ್ ಉಂಟಲ್ಲ, ಅದರ ಆಣೆಕಟ್ಟು ಉಂಟು, ಅಲ್ಲಿಂದ ಇದೆ ಕನೆಕ್ಷನ್ ಉಂಟು. ಇದರಲ್ಲಿ 700 HP ಮೋಟ್ರ್ ಉಂಟು. ನೋಡಿ, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸುಮಾರು 600 ಮೀಟ್ರ್ ಉಂಟು ಉದ್ದ. ಅಲ್ಲಿಂದ ಇಲ್ಲಿಗೆ 700 HP ಮೋಟ್ರಲ್ಲಿ ಬರ್ತದೆ. ಬಂದು ಈ ಟ್ಯಾಂಕಿಗೆ ಬಿದ್ದು ಈ ಪಂಪಿಂದ ಎಲ್ಲ ಅಡಿಕೆ ಸಸಿಗೆ ಡ್ರಿಪ್ ಮೂಲಕ ಹೋಗ್ತದೆ. ನಮ್ಮದು ಸಮಸ್ಯೆ ಏನಂದರೆ ಎಲ್ಲ ಗೇಟ್ಗಳು ನೆನಪಲ್ಲಿ ಇಡಬೇಕು. ಸಾಧಾರಣ ಇಲ್ಲಿ ಒಂದು 150 ಗೇಟ್ಗಳು ಉಂಟು. ಅಲ್ಲಿಂದ ಇಲ್ಲಿಗೆ ಒಂದು 4 ತೋಟ ನಮ್ಮದೇ ಆಗಿ ಬರುವಾಗ ಎಲ್ಲಿಯಾದರೂ ಒಂದು ಗೇಟ್ಗಳು ಆ ಕಡೆ ಈ ಕಡೆ ಆದರೆ ಪೈಪೆಲ್ಲ ಹುಡಿ ಆಗ್ತದೆ ಲೋಡ್ ಆಗಿ. ಇನ್ನು ಈ ತೋಟಕ್ಕೆ ಹಂದಿ ಬಂದಿತ್ತು, ದಿವಸ ಬರ್ತದೆ. ಎಲ್ಲಿಯಾದರೂ ಒಂದು ಕಡೆ ಜಾಗ ಇದ್ದರೆ ಬಂದೇ ಬರ್ತದೆ. ನಾವು ಸುತ್ತ ಸೀರೆಲ್ಲ ಕಟ್ಟಿದ್ದೇವೆ, ಆದರೂ ಬರ್ತದೆ. ಮತ್ತು ನಮ್ಮದು ಈ ಕೃಷಿಯಲ್ಲಿರುವಷ್ಟು ನೆಮ್ಮದಿ ಮತ್ತು ಯಾವುದ್ರಲ್ಲಿಲ್ಲ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಜಿಮ್ ಎಲ್ಲ ಬೇಡ, ಇದೇ ಜಿಮ್. ನೋಡಿ ಎಂಥ ನೇಚರ್, ಇದರ ಮಧ್ಯದಲ್ಲಿ ವ್ಯಾಯಾಮ ಸಹ ಆಗ್ತದೆ ಬೆಳಿಗ್ಗೆ.